ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ದೀಪಾವಳಿ ಹಬ್ಬ ಇನ್ನೇನು ಬಂತು, ದೀಪಾವಳಿ ಹಬ್ಬಕ್ಕೆ ಹೊಸ ದೀಪಗಳನ್ನೇ ತೊಗೋಬೇಕಾ ಅಥವಾ ಹಳೆ ದೀಪವನ್ನು ಸಹ ಹಚ್ಬಹುದಾ ಅನ್ನೋದನ್ನು ನೋಡೋಣ. ಒಬ್ಬರು ಕೇಳಿದ್ರು ನನಗೆ, ಹೊಸ ದೀಪಗಳನ್ನೇ ತೊಗೋಬೇಕಾ ಪ್ರತಿ ವರ್ಷವೂ, ಹಳೆ ದೀಪವನ್ನು ಹಚ್ಚಬಾರ್ದಾ, ಹಾಗಿದ್ರೆ ಹಳೆ ದೀಪವನ್ನು ಏನು ಮಾಡಬೇಕು ಅಂತ. ಆದರೆ ಸ್ನೇಹಿತರೆ, ನನಗೆ ತಿಳಿದಿರುವಂಥದ್ದನ್ನ ನಾನು ಶೇರ್ ಮಾಡ್ತೀನಿ. ನಾವು ನಮ್ಮ ಮನೆಯಲ್ಲಿ ಬೆಳ್ಳಿಯ ದೀಪ ಅಥವಾ ಹಿತ್ತಾಳೆಯ ದೀಪವನ್ನು ನಾವು ಪ್ರತಿ ವರ್ಷವೂ ಸಹ ಹೊಸ ತೊಗೊಳ್ಳಲ್ಲ ಅಲ್ವಾ. ಹಳೆ ದೀಪಗಳನ್ನೇ ತೊಳೆದು ನಾವು ಹಚ್ತೀವಿ ಪ್ರತಿ ವರ್ಷ. ಅದೇ ರೀತಿಯಾಗಿ ದೀಪಾವಳಿ ಹಬ್ಬದ ಸಮಯದಲ್ಲಿ ಹಚ್ಚುವಂಥ ಮಣ್ಣಿನ ದೀಪಗಳು ಅಷ್ಟೇ. ಹೇಳಬೇಕು ಅಂದರೆ ಬೆಳ್ಳಿಯದಕ್ಕಿಂತ ಅಥವಾ ಹಿತ್ತಾಳೆಯದಕ್ಕಿಂತ ಮಣ್ಣಿನ ದೀಪನೇ ತುಂಬಾ ಶ್ರೇಷ್ಠ. ಈ ಬೆಳ್ಳಿ ಮತ್ತು ಹಿತ್ತಾಳೆಯ ದೀಪಕ್ಕಿಂತಲೂ ಶ್ರೇಷ್ಠವಾಗಿರುವಂಥದ್ದು ಮಣ್ಣಿನ ದೀಪ. ಆಗಿರುವಾಗ ಪ್ರತಿ ವರ್ಷವೂ ಯಾಕೆ ಚೇಂಜ್ ಮಾಡಬೇಕು ಅಲ್ವಾ. ನಾವಂತೂ ಖಂಡಿತವಾಗಿಯೂ ನಾವು ಏನನ್ನು ಪಾಲಿಸ್ತೀವೋ ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ನನ್ನ ಅನಿಸಿಕೆ ಇದು, ಬೇರೆಯವ್ರದ್ದು ಗೊತ್ತಿಲ್ಲ ನನಗೆ ತಿಳಿದಿರುವ ಅಭಿಪ್ರಾಯವನ್ನು ಶೇರ್ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ಸಹ ಶೇರ್ ಮಾಡಿ ಸ್ನೇಹಿತರೆ. ನೀವು ನೋಡಿ, ಇವು ಹಳೆಯ ದೀಪಗಳು ನಮ್ಮ ಮನೆಯಲ್ಲಿರುವಂಥದ್ದು. ಈ ಚಿಕ್ಕ ದೀಪಗಳಲ್ಲಿ ನಾವು ತುಪ್ಪದ ಬತ್ತಿಯನ್ನು, ಆಮೇಲೆ ಕಡಲೆ ಬತ್ತಿಯನ್ನು ಪ್ರತಿ ಅಮಾವಾಸ್ಯೆ ದಿನ ಟ್ಯಾಕ್ಟ್ರಿ ಹತ್ರ, ಕಾರ್ ಹತ್ರ, ಲಿಂಗಮುದ್ರೆ ಕಲ್ಲು ಹತ್ರ, ಬಾಗಿಲ ಹತ್ರ, ಹೊಸ್ತಿಲ ಹತ್ರ, ದೇವ್ರ ಮನೆಯಲ್ಲಿ ಈ ರೀತಿಯಲ್ಲಿ ಹಚ್ತೀವಿ. ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಎಲ್ಲ ಕಪ್ಪಾಗಿದ್ದಾವೆ ಹಳೆಯ ದೀಪಗಳು ಇವು. ಇನ್ನೂ ತುಂಬ ವರ್ಷ ಹಳೆಯ ದೀಪಗಳು ಸಹ, ಅಂದರೆ ನಾನು ಮದುವೆಯಾಗಿ 19 ವರ್ಷ ಆಯಿತು. ಅದಕ್ಕಿಂತ ಮುಂಚಿನ ದೀಪಗಳು ಸಹ ಇದ್ದಾವೆ, ಅವನು ಯೂಸ್ ಮಾಡ್ತೀವಿ ನಾವು. ಯಾವುದೇ ಕಾರಣಕ್ಕೂ ದೀಪವನ್ನು ಚೇಂಜ್ ಮಾಡೋದಿಲ್ಲ. ನೋಡಿ, ಈ ಒಂದು ದೀಪಗಳು ಅಷ್ಟೇ. ನನ್ನ ಮದುವೆ ಅಂದರೆ ನಾನು ತೊಗೊಂಡು ಸುಮಾರು 8-10 ವರ್ಷ ಆಯಿತು. ನಾನೇ ತೊಗೊಂಡಿರುವ ದೀಪಗಳು ಚೆನ್ನಾಗಿದ್ದಾವೆ ಅಂತ ತೊಗೊಂಡಿದ್ದೆ. ಪಿಂಗಾಣಿಯ ದೀಪಗಳಿವು ಒಂದು 6 ಅಥವಾ 12 ತೊಗೊಂಡಿದ್ದೆ. ಆದರೆ ಏನಾಯ್ತಪ್ಪ ಈ ದೀಪಗಳು ಅಂದರೆ, ಹಚ್ಚಿದ ತಕ್ಷಣವೇ ಆ ಬಿಸಿಗೆ ಎಲ್ಲನೂ ಸಹ ಸೀಳಿಬಿಟ್ಟು ಎಣ್ಣೆ ಎಲ್ಲ ಸೋರೋದಕ್ಕೆ ಸ್ಟಾರ್ಟಾಗಿ, ಆಮೇಲೆ ಹಾಗೇ ಒಡೆದು ಸಹ ಹೋದ್ವು ಈ ದೀಪಗಳು. ಇದು 1-2 ಇದ್ದಾವೆ ಅಷ್ಟೇ. ಅದರಲ್ಲೂ ಇದೊಂದು ಒಡೆದಿದೆ ನೋಡಿ, ಇದು ಸೀಳಿದೆ ಇದು. ಹಾಗಾಗಿ ಈ ರೀತಿಯಾಗಿರುವಂಥ ದೀಪವನ್ನು ಹಚ್ಚಬಾರ್ದು, ಮುಕ್ಕಾಗಿದ್ದಾವೆ ಅಂತ ಹೇಳ್ತಾರೆ. ಆಮೇಲೆ ಎಣ್ಣೆ ಹಾಕಿದ್ರು ಎಣ್ಣೆ ನಿಲ್ಲೋದಿಲ್ಲ ಈ ಒಂದು ದೀಪದಲ್ಲಿ ಹಚ್ಚೋದ್ರಿಂದ. ಚೆನ್ನಾಗಿದ್ವಪ್ಪ ದೀಪ ಅಂದರೆ ಖಂಡಿತವಾಗಿಯೂ ಹಚ್ಚಿ. ಈ ಒಂದು ದೀಪವನ್ನು ನೋಡಿ, ಅಮಾವಾಸ್ಯೆ ದಿವಸ ಆಮೇಲೆ ಮನೆಯಲ್ಲಿ ಕರ್ಪೂರ, ಲವಂಗ, ಆಮೇಲೆ ಬಿಳಿ ಸಾಸಿವೆಯನ್ನು ಕಡಲೆ ಬತ್ತಿಯಲ್ಲಿ ಹಚ್ತಾ ಇರ್ತೀನಿ. ಈ ರೀತಿ ಹಚ್ಚೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತದೆ. ಯಾವಾಗಲೂ ಒಂದು ನಕಾರಾತ್ಮಕ ಶಕ್ತಿ ಅನ್ನುವಂಥದ್ದು ಇರೋದಿಲ್ಲ. ಅದು ವಿಡಿಯೋವನ್ನು ಶೇರ್ ಮಾಡಿದ್ದೀನಿ, ಎಂಡಲ್ಲಿ ಹಾಕ್ತೀನಿ, ನೀವು ಸಹ ಬೇಕಾದರೆ ಚೆಕ್ ಮಾಡಿ. ಆಮೇಲೆ ಇವು ಒಂದು ಸ್ವಲ್ಪ ದೊಡ್ಡ ಸೈಜಿನ ದೀಪಗಳು. ಈ ರೀತಿಯಲ್ಲಿ ಚಿಕ್ಕವು ದೊಡ್ಡವು ಎಲ್ಲ ರೀತಿಯಾದಂಥ ದೀಪಗಳಿದ್ದಾವೆ ನಮ್ಮ ಮನೆಯಲ್ಲಿ. ಅಂದರೆ ನಾವಿರುವುದು ಹಳ್ಳಿಯಲ್ಲಲ್ವ, ಹಾಗಾಗಿಬಿಟ್ಟು ಹೊಸ್ತಿಲುಗಳಿಗೆ, ಆಮೇಲೆ ಹಸು ಇದೆ, ದನಿನ ಮನೆಯಲ್ಲಿ ಅಟ್ಟಿ ಇಟ್ಟಿರ್ತೀವಿ, ಹೊರಗಡೆ ಅಟ್ಟಿಗೆ, ಆಮೇಲೆ ತಿಪ್ಪೆಗೆ, ಈ ರೀತಿ ಎಲ್ಲ ಲಿಂಗಮುದ್ರೆ ಕಲ್ಲಿಗೆ ಹಚ್ಚೋದಕ್ಕೆ ತುಂಬಾ ದೀಪಗಳು ಬೇಕು. ಈ ದೀಪ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಅಷ್ಟೇ, ತುಳಸಿ ಕಟ್ಟೆ ಹತ್ರ ಹಚ್ಚೋದಕ್ಕೆ, ಆಮೇಲೆ ಬಾಗಿಲ ಹತ್ರ ಹಚ್ಚೋದಕ್ಕೆ, ಪೂಜೆಗಳಲ್ಲಿ ಮಾಡುವಾಗ ಇದನ್ನು ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿ ಉರಿಯುತ್ತೆ ದೀಪ. ಇದರಲ್ಲಿ ಒಂದು ಅರ್ಧ ಭಾಗ ಎಣ್ಣೆ ಹಾಕಿದರೆ ಸಾಕು. ಬೆಳಿಗ್ಗೆ ಸಂಜೆ ಹಚ್ಚಿರುವ ದೀಪ ಬೆಳಿಗ್ಗೆ ತನಕನೂ ಸಹ ಉರಿಯುತ್ತೆ. ಗಾಳಿ ಏನು ಬಂದರೂ ಸಹ ಕೆಡೋದಿಲ್ಲ. ತುಂಬ ಚೆನ್ನಾಗಿದೆ ಈ ದೀಪ. ಇದನ್ನು ಅಟ್ಟಿ ಅಂತ ಏನು ಇಟ್ಟಿರ್ತೀವಿ ನೋಡಿ ನಾವು ದೀಪಾವಳಿ ಹಬ್ಬದ ದಿವಸ, ಆವಾಗ ಅಲ್ಲಿನೂ ಸಹ ಇಡ್ತೀವಿ ನಾವು. ತುಂಬ ಚೆನ್ನಾಗಿ ಉರಿಯುತ್ತೆ ದೀಪ. ಇದು ಮಣ್ಣಿನ ದೀಪ, ಎಷ್ಟು ಚೆನ್ನಾಗಿದೆ ನೋಡಿ. ತುಂಬಾ ಇಷ್ಟಪಟ್ಟು ತೊಗೊಂಡಿದ್ದೆ ನಾನು ಈ ದೀಪವನ್ನು. ಅಂದರೆ ನನ್ನ ಅಭಿಪ್ರಾಯ ಏನಪ್ಪ ಅಂದರೆ, ಪ್ರತಿ ವರ್ಷವೂ ಸಹ ದೀಪವನ್ನು ಚೇಂಜ್ ಮಾಡುವ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಯಲ್ಲಿ ದೀಪಗಳಿದ್ವಪ್ಪ ಅಂದರೆ ಅವನ್ನೇ ನೀವು ಹಚ್ಚಿ. ಅಕಸ್ಮಾತ್ ಏನಾದರೂ ಒಡೆದೋಗಿದ್ವಪ್ಪ, ಬಿದ್ದಿದ್ವು, ಎಲ್ಲರೂ ಇಟ್ಬಿಟ್ಟು ಮರ್ತು ಬಂದಿದ್ವಿ ಅಂದರೆ ಅಂಥ ಸಮಯದಲ್ಲಿ ಹೊಸ ದೀಪವನ್ನು ತೊಗೊಳ್ಳಿ. ಈ ದೀಪಗಳು ನೋಡಿ ಹಳೆಯ ದೀಪಗಳು, ಅಂದರೆ ನನ್ನ ಮದುವೆಯಾಗಿ 19 ವರ್ಷ ಆಯ್ತಲ್ವ, ಅದಕ್ಕಿಂತ ಮುಂಚೆ ಇರುವಂಥ ದೀಪಗಳು ನೋಡಿ ಈ ರೀತಿಯಲ್ಲಿದ್ದಾವೆ, ಯಾವ ರೀತಿ ಇದ್ದಾವೆ. ಇವನು ಸಹ ದೀಪಗಳನ್ನ ನಾವು ಈಗಲೂ ಸಹ ಯೂಸ್ ಮಾಡ್ಕೊಳ್ತೀವಿ ದೀಪಗಳು. ಇನ್ನು ಬಂದುಬಿಟ್ಟು ಇದನ್ನು ಕುಡಿಕೆ ಅಂತಂದು ನಾವು ಲಕ್ಕವನ ಕುಡಿಕೆ ಅಂತ ಕರಿತೀವಿ. ಅಂದರೆ ದೀಪಾವಳಿ ಹಬ್ಬದ ದಿವಸ ನಾವು ಲಕ್ಕವನ ಪೂಜೆ ಅಂತ ಮಾಡ್ತೀವಿ ನಾವು. ಇವು ಅಷ್ಟೇ ನೋಡಿ ಹಳೆಯ ದೀಪಗಳು, ಇವನು ಹಚ್ತೀವಿ ನಾವು. ಹಳೆಯ ದೀಪಗಳು ಇವು. ಲಕ್ಕವನ ಕುಡಿಕೆಯಲ್ಲಿ ಹಾಲು ಮತ್ತು ತುಪ್ಪವನ್ನು ತುಂಬಿಬಿಟ್ಟು ನಾವು ಒಂದು ಲಕ್ಕವನ ಪೂಜೆ, ಅದಕ್ಕೆ ಸೀರೆ, ಆಮೇಲೆ ಎಲ್ಲ ಲಕ್ಷ್ಮೀ ಥರನೇ ಎಲ್ಲ ಪೂಜೆಯನ್ನು ಮಾಡ್ತೀವಿ. ಸಾಧ್ಯ ಆದರೆ ನಾನು ವೀಡಿಯೋವನ್ನು ಶೇರ್ ಮಾಡ್ತೀನಿ. ನಾನು ಹಿಂದಿನ ವರ್ಷದೊಂದು ಫೋಟೋ ಇದ್ದರೆ ಹಾಕ್ತೀನಿ, ನಾನು ಲಕ್ಕವನ ಪೂಜೆಯನ್ನು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು. ಹಾಗಾಗಿಬಿಟ್ಟಿದ್ದು ಲಕ್ಕವನ ಕುಡಿಕೆ ತುಂಬ ಹಳೆಯ ಕುಡಿಕೆ ಇದು. ವರ್ಷಕ್ಕೊಂದ್ಸಾರಿ ನಾವು ಇದನ್ನ ಪೂಜೆಯನ್ನು ಮಾಡಿ ನೆಕ್ಸ್ಟ್ ದಿನ ಈ ಹಾಲು ಅದನ್ನೆಲ್ಲನೂ ಸಹ ಒಂದು ಗಿಡದ ಬುಡಕ್ಕೆ ಹಾಕಿಬಿಟ್ಟು ತೊಳೆದು ಹಾಗೆ ಇಡ್ತೀವಿ ನಾವು ಪ್ರತಿ ವರ್ಷ. ಈಗ 19 ವರ್ಷ ನಾನು ಬಂದು ಅವಾಗಿಂದಲೂ ಇದನ್ನೇ ಯೂಸ್ ಮಾಡ್ತಾ ಇದ್ದೀವಿ.
ಅದಕ್ಕಿಂತ ಮುಂಚೆನೂ ತುಂಬ ವರ್ಷ ಹಳೆಯದೇನೋ, ನನಗಂತೂ ಗೊತ್ತಿಲ್ಲ ಇಷ್ಟು ವರ್ಷ ಹಳೆಯದು ಅಂತ. ಇನ್ನು ಈ ಒಂದು ದೊಡ್ಡ ದೀಪ ನೋಡಿ, ಇದು ಅಖಂಡ ದೀಪ ಅಂತ ಕರೀತಾರೆ. ಇದನ್ನು ನಾವು ದಸರಾ ಟೈಮಲ್ಲಿ ನಮ್ಮೂರು ದೇವಸ್ಥಾನದಲ್ಲಿ 3 ದಿನದ ಒಂದು ನವರಾತ್ರಿಯ ಟೈಮಲ್ಲಿ ದೀಪವನ್ನು ಹಚ್ಚಿ ಬರ್ತೀವಿ ನಾವು. ದೀಪಕ್ಕೆಲ್ಲ ಪೂಜೆ ಎಲ್ಲ ಮಾಡಿ, ಎಡೆ ಎಲ್ಲ ತೊಗೊಂಡೋಗಿ ದೇವಸ್ಥಾನದಲ್ಲಿ ಫಲಾರ ಎಲ್ಲ ತೊಗೊಂಡೋಗಿ ಹಚ್ಚಿಬಿಟ್ಟು ಪೂಜೆಯನ್ನು ಮಾಡಿ ಬಂದು 3 ದಿನ ಹಗಲು 3 ದಿನ ರಾತ್ರಿ ಬನ್ನಿ ಮುಡಿಯೋ ತನಕನೂ ಉರಿಯುತ್ತೆ. ಆ ನಂತರ ಉರಿತಾ ಇದ್ದರೆ ದೀಪ ಅದನ್ನ ಹಾಗೇ ನಾವು ಮನೆಗೆ ತೊಗೊಂಡು ಬಂದು ನಮ್ಮ ಮನೇಲಿ ಎಷ್ಟು ದಿನ ಉರಿಯುತ್ತೋ ಅಷ್ಟು ದಿನವೂ ಸಹ ಹಾಗೆ ಇಟ್ಟಿರ್ತೀವಿ ನಾವು. ಮುಂದೆ 3-4 ದಿನವೂ ಸಹ ಉರಿಯುತ್ತೆ ದೀಪ. ಈ ಒಂದು ದೀಪವನ್ನು ಅಷ್ಟೇ ವರ್ಷಕ್ಕೆ ಒಂದು ಸಾರಿ ನಾವು ದೀಪವನ್ನು ಹಚ್ಚೋದಕ್ಕೆ ಉಪಯೋಗಿಸ್ಕೊಳ್ತೀವಿ. ಅಂದರೆ ನನ್ನ ಅಭಿಪ್ರಾಯ ಏನಪ್ಪ ಅಂದರೆ, ನಿಮ್ಮ ಮನೆಯಲ್ಲಿ ದೀಪ ಇಲ್ಲಪ್ಪ, ಕಡಿಮೆ ಆಗಿದ್ದಾವೆ ಅಂತಂದ ಮಾತ್ರ ತೊಗೊಳ್ಳಿ. ಇಲ್ಲಾಂದರೆ ಧನ ತ್ರಯೋದಶಿಯ ದಿನ ದೀಪವನ್ನು ತೊಗೋಬೇಕು ಅಂತಂದು ಒಂದು 2 ಈ ರೀತಿಯಲ್ಲಿ ತೊಗೊಳ್ಳಿ. ಸುಮ್ಮನೆ ಇದ್ದಾವೆ ಅಂದರೆ ತೊಗೊಳೋದು ಬೇಡ. ಮಣ್ಣಿನ ದೀಪ ತುಂಬಾ ಶ್ರೇಷ್ಠ, ಬೆಳ್ಳಿ ಹಿತ್ತಾಳೆಯ ದೀಪಕ್ಕಿಂತಲೂ ತುಂಬಾ ಶ್ರೇಷ್ಠ. ಹಾಗಾಗಿ ಇರೋ ದೀಪಗಳನ್ನೇ ಹಚ್ಚಿ, ಕಡಿಮೆ ಆಗಿದ್ದರೆ ಮಾತ್ರ ತೊಗೊಳ್ಳಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇವು ಹೊಸ ದೀಪಗಳು ನೋಡಿ ಚೆನ್ನಾಗಿದ್ದಾವೆ ಅಂತಂದು ಹೇಳ್ಬಿಟ್ಟು ಈಗ 2-3 ವರ್ಷದ ಹಿಂದೆ ತೊಗೊಂಡಿರುವ ದೀಪಗಳು ಕಡಿಮೆ ಆದಾಗ ಹಚ್ಚೋದಕ್ಕೆ ಬರ್ತವೆ ಅಂತ ಉಳಿದಿರುವಂಥ ದೀಪಗಳು ಇವು. ಈ ಕಡೆ ತಟ್ಟೆಯಲ್ಲಿ, ಬಿಳಿ ತಟ್ಟೆಯಲ್ಲಿರುವಂಥ ದೀಪಗಳು ಚೆನ್ನಾಗಿದ್ದಾವೆ ಅಂತಂದು ಹೇಳ್ಬಿಟ್ಟು ತೊಗೊಂಡಿದ್ದೆ. ಕಡಿಮೆ ಆದರೆ ನಾವು ಮತ್ತೆ ಈ ವರ್ಷವೂ ಸಹ ಹಚ್ಚೋದಕ್ಕೆ ಉಪಯೋಗಿಸ್ಕೊಳ್ತೀವಿ ಸ್ನೇಹಿತರೆ. ಇದು ನನ್ನ ಅಭಿಪ್ರಾಯ. ಇಲ್ಲಪ್ಪ ನಾನು ಹೊಸ ದೀಪನೇ ತೊಗೊಳ್ತೀನಿ ನಾನು ಪ್ರತಿ ವರ್ಷನಂದರೆ ಅದು ನಿಮ್ಮ ಅನಿಸಿಕೆ, ನಿಮ್ಮ ಅನುಕೂಲ, ತೊಗೊಳ್ಳಿ. ಆದರೆ ಹಳೆ ದೀಪಗಳನ್ನ ಯಾರಿಗಾದರೂ ಕೊಡೋದಕ್ಕೆ ಹೋಗಬೇಡಿ, ಅಥವಾ ಎಲ್ಲಂದ್ರಲ್ಲೆಲ್ಲ ಹಾಕೋದಕ್ಕೆ ಇಟ್ಟು ಬರೋದಕ್ಕೆ ಹೋಗಬೇಡಿ. ಅದ್ರ ಯಾರಿಗಾದರೂ ಕೊಟ್ಟರೆ ಕೊಟ್ಟೋರಿಗೂ ಒಂದು ದೋಷ ಬರುತ್ತೆ, ಆಮೇಲೆ ಇಸ್ಕೊಂಡವ್ರಿಗೂ ದೋಷ ಬರುತ್ತೆ. ಹಾಗಾಗಿಬಿಟ್ಟು ಹರಿಯೋ ನೀರಿಗೆ ಬಿಟ್ಟುಬಿಡಿ. ನೀವು ದೀಪವನ್ನು ಬಿಟ್ಬಿಟ್ಟು ಹೊಸ ದೀಪವನ್ನು ತೊಗೊಂಡು ಬನ್ನಿ ಅಂತ ಹೇಳ್ತಾ ಸ್ನೇಹಿತರೆ, ನನ್ನ ಅನಿಸಿಕೆಯನ್ನು ಶೇರ್ ಮಾಡಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ. ಸಬ್ಸ್ಕ್ರೈಬ್ ಆಗದೆ ತುಂಬ ಜನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಮತ್ತೊಮ್ಮೆ ಎಲ್ಲರಿಗೂ ಸಹ ಧನ್ಯವಾದಗಳು.